ತುಂಬಾ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ನಂಗೆ ಫಸ್ಟ್ ಸ್ಯಾಲರಿ ಸಿಗೋದು ಕೂಡ ಅಷ್ಟು ಖುಷಿ ಆಗಿರ್ಲಿಲ್ಲ. ಅಂದ್ರೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಂತ ಹೇಳುವಾಗ ತುಂಬಾ ಖುಷಿ ಆಗ್ತದೆ. ನನ್ಗೆ ಫಸ್ಟ್ ಟೈಮ್ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿ, ಅವರು ನನ್ನ ಬಗ್ಗೆ ಹೇಳಿ ಅಷ್ಟು ಖುಷಿ ಪಟ್ಕೊಂಡು ಸೆಲ್ಫಿ ಎಲ್ಲ ತೆಗೆದ್ರಲ್ಲ, ಅದು ನಂಗೆ ಫಸ್ಟ್ ಟೈಮ್, ಫಸ್ಟ್ ಎಕ್ಸ್ಪೀರಿಯನ್ಸ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬಾ ಖುಷಿಯಾಗಿದ್ದೇನೆ. ಯಾಕೆಂತ ಹೇಳಿದ್ರೆ 1.5 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದಂಥ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಫಸ್ಟ್ ಟೈಮ್ ನನಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂದಿದೆ. ಸೊ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಎಷ್ಟು ಬರ್ಬೋದು ಅಂತ. ಸೊ ಫಸ್ಟ್ ಟೈಮ್ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಸೊ ಇದರ ಬಗ್ಗೆ ಅಂದರೆ ಯೂಟ್ಯೂಬ್ ಅಂದರೆ ಕೆಲವರಿಗೆ ಹೇಗಿರುತ್ತೆ ಅಂದರೆ ತುಂಬ ಕಷ್ಟ ಇದೆ, ತುಂಬ ಈಸಿ ಇದೆ, ಆ ಥರ ಎಲ್ಲ ತುಂಬ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಸೊ ಇದರ ಬಗ್ಗೆ ಕೂಡ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಳ್ವಾ ಅಂತ, ಜೊತೆಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ಬನ್ನಿ, ಅದಕ್ಕೂ ಮುನ್ನ ಇವತ್ತಿನ ವಿಡಿಯೋ ಶೇರ್ ಮಾಡೋಣ. ಎಸ್, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು 2022 ಅಕ್ಟೋಬರ್ 21ಕ್ಕೆ. ಸೊ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಆಯ್ತು ಅಂತ ಹೇಳಿದರೆ, ಅದಕ್ಕೆ ತುಂಬ ರೀಸನ್ ಇದೆ. ಹೇಳಿಕ್ಕೆ ಹೋದರೆ ತುಂಬ ರೀಸನ್ ಇದೆ. ನಾನು ಸ್ಟಾರ್ಟ್ ಮಾಡಿರೋದು ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಜೊತೆಗೆ ಇದೊಂದು ಬೇರೆಯವ್ರಿಗೆ ಹೊರೆಯಾಗಿರುವಂಥದ್ದಲ್ಲ, ನಾವೇ ಓನ್ ಆಗಿ ಮಾಡಿಕೊಳ್ಳೋದಲ್ವಾ. ಸೊ ಅದು ಕೂಡ ನನಗೆ ಒಂದು ಇಂಟೆನ್ಷನ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಥಳಗಳ ಪರಿಚಯಗಳು ಮಾಡುವಂತ ಇದ್ದೆ. ಸೊ ಒಂದಿಷ್ಟು ಸ್ಥಳಗಳದ್ದು ಮಾಡಿದ್ದೇನೆ ಅಷ್ಟೇ, ಬಟ್ ಬೇರೆ ಜಾಸ್ತಿ ಮಾಡೋಕ್ಕಾಗಲ್ಲ. ಇಂಟರ್ವ್ಯೂಸ್ ಮಾಡಬೇಕು ಅಂತ ಇದ್ದೆ, ಬಟ್ ಇಂಟರ್ವ್ಯೂಸ್ ತುಂಬ ಕಡಿಮೆ ಮಾಡಿರೋದು. ಆದರೆ ಬದುಕುತ್ತಿರಲು ಕಾರ್ಯಕ್ರಮ ಒಂದು ಚೆನ್ನಾಗಿ ಹೋಗ್ತಾ ಇತ್ತು. ಸೊ ವ್ಲಾಗ್ಸಿಗೆ ತುಂಬ ಏನು ವ್ಯೂಸ್ ಆಗಿರ್ಬೋದು ಅಥವಾ ಸಪೋರ್ಟ್ ಎಲ್ಲ ಜಾಸ್ತಿ ಸಿಗ್ತಾ ಇತ್ತು, ಅಂದರೆ ಎಲ್ಲರೂ ಅದರಲ್ಲಿ ಬರ್ತಾರೆ ಅಂತ. ಸೊ ಅದನ್ನೇ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಹಾಗಂತ ಒಂದೇ ಅಲ್ಲ, ಕುಕ್ಕಿಂಗ್ ಆಗಿರ್ಬೋದು ಮತ್ತು ಇನ್ಫಾರ್ಮೇಷನ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಇದನ್ನು ನಾನು ಸ್ಟಾರ್ಟ್ ಮಾಡ್ತಾ ಹೋದೆ. ಫಸ್ಟಿಗೆ ನಾನು ಇನ್ಫಾರ್ಮೇಷನ್ ಕೊಡುವಂತಲೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ನಾನು ವಿಜಯ್ ಕವಿತಾಸ್ ವರ್ಲ್ಡ್ ಅಂತ ಅದಕ್ಕೆ ನೇಮ್ ಕೂಡ ಇಟ್ಟಿರೋದು. ಸ್ಟಾರ್ಟ್ ಮಾಡುವಾಗ ತುಂಬ ಜನ ಹೇಳಿದರು, ಅದೆಲ್ಲ ಸುಮ್ಮನೆ, ಅದೆಲ್ಲ ಯಾರು ಕಾಯ್ತಾರೆ, ಅಷ್ಟು ಇದು ಮೊನಟೈಸ್ ಆಗಬೇಕು, 4000 ವಾಚ್ ಅವರ್ ಆಗಬೇಕು, ಅದೆಲ್ಲ ಆಗುವಂಥದ್ದಲ್ಲ. ಸೊ ಅದೆಲ್ಲ ಯಾಕೆ ಸುಮ್ಮನೆ. ನಾನು ಹೇಳಿದೆ, ಕಷ್ಟಪಟ್ಟರೆ ಎಲ್ಲವೂ ಆಗುತ್ತೆ ಅಲ್ವಾ. ಸೊ ಪ್ರತಿಯೊಂದು ಕೂಡ ನಮ್ಗೆ ಈಸಿಯಾಗಿ ಸಿಗಬೇಕು ಅಂತ ಹೇಳಿದರೆ ಹೇಗೆ ಅಲ್ವಾ. ಸೊ ಕೆಲವ್ರು ಅನ್ಕೋಬೋದು, ಕೆಲವ್ರು ನನಗೆ ಹೇಳಿದ್ದು ಕೂಡ, ಇಕ್ಕದಾನೆ ಮಾರೈತಿ, ಅಂದರೆ ನಿಂಗೆ ಏನು ಮಾರೈತಿ, ಯೂಟ್ಯೂಬಲ್ಲಿ ಇನ್ಕಮ್ ಬರ್ತದಲ್ವಾ, ಅಷ್ಟು ವೀಡಿಯೋ ಮಾಡ್ತಿ, ಇಷ್ಟು ವೀಡಿಯೋ ಮಾಡ್ತಿ, ಅದೆಲ್ಲ ನಿಮಗೆ ಯೂಟ್ಯೂಬಲ್ಲಿ ಬರ್ತದಲ್ಲ, ಹಾಗೆ ಹೀಗೆ, ಅದನ್ನು ವೀಡಿಯೋ ಮಾಡೋದು ಬಿಡೋದು ಅಷ್ಟೇ ಅಲ್ವಾ ಅಂತ. ಬಟ್ ಅದರ ಹಿಂದೆ ತುಂಬ ಕಷ್ಟ ಇರುತ್ತೆ. ಯೂಟ್ಯೂಬರ್ಸಿಗೆ ಗೊತ್ತಿರ್ಬೋದು, ಅಥವಾ ಕೆಲವೊಂದು ಎಡಿಟರ್ಸ್ಗೆ ಗೊತ್ತಿರ್ಬೋದು ಯೂಟ್ಯೂಬ್ ಚಾನಲ್ ಎಷ್ಟು ಕಷ್ಟ ಇದೆ ಅಂತ. ಸೊ ಕಷ್ಟಕ್ಕಿಂತ ಇಷ್ಟಪಟ್ಟು ಕೆಲಸ ಮಾಡಿದರೆ ಸಕ್ಸಸ್ ಖಂಡಿತ ಅಂತ ಹೇಳ್ತಾರಲ್ವ, ಹಾಗೇನೆ ಇಷ್ಟಪಟ್ಟು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಏನಿದ್ರು ಕೂಡ ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಇವತ್ತು ಫಸ್ಟ್ ಇನ್ಕಮ್ ಬಂದಿದೆ. ತುಂಬ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ನನಗೆ ಫಸ್ಟ್ ಸ್ಯಾಲ್ರಿ ಸಿಗೋದು ಕೂಡ ಅಷ್ಟು ಖುಷಿ ಆಗಿರಲಿಲ್ಲ. ಅಂದರೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಂತ ಹೇಳೋದು ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಅದರ ಹಿಂದೆ 1.5 ವರ್ಷದ ಪರಿಶ್ರಮ ಇದೆ. ಇಲ್ಲ, ನಾನು ನಂದು ಮೊನಿಟೈಸ್ ಆಗುತ್ತೆ, ಇಷ್ಟು ಬೇಗ ಇನ್ಕಮ್ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಸಾಧಾರಣ ಒಂದು 3 ವರ್ಷ ಬೇಕಾಗುತ್ತೆ ಸೆಟ್ ಆಗಲಿಕ್ಕೆ ಅಂತ ಅಂದ್ಕೊಂಡಿದ್ದೆ. ಯಾಕಂತ ಹೇಳಿದರೆ ನಾನು ಜಾಸ್ತಿ ವೀಡಿಯೋಸ್ ಹಾಕ್ತಾ ಇರಲಿಲ್ಲ. ವಾರಕ್ಕೊಂದು ಅಥವಾ 2 ಆ ಥರ ಎಲ್ಲ ವೀಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಲಾಸ್ಟ್ ಫೆಬ್ರವರಿ ಮಾರ್ಚಿನಿಂದ ಏನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ನನಗೆ ಯೂಟ್ಯೂಬ್ ಪೇಮೆಂಟ್ ಫಾಸ್ಟಾಗಿ ಬಂತು. ಡೈಲಿ ವ್ಲಾಗ್ಸ್ ಹಾಕ್ತಾ ಇದ್ದರೆ ಅಥವಾ ಡೈಲಿ ವೀಡಿಯೋಸ್ ಹಾಕ್ತಾ ಇದ್ದರೆ ಖಂಡಿತ ಪೇಮೆಂಟ್ ಆದಷ್ಟು ಬೇಗ ಬರುತ್ತೆ. ಮತ್ತು ಒಂದೊಂದು ವೀಡಿಯೋ ಹೋದಾಗೆ ಕೆಲವೊಂದು ವೀಡಿಯೋಗೆ ವ್ಯೂಸ್ ಕಡಿಮೆ ಬರುತ್ತೆ, ಕೆಲವೊಂದು ಎಳ್ದು ವ್ಯೂಸ್ ಹೋಗ್ತದೆ. ಹಾಗೆಲ್ಲ ಆಗುವಾಗ ಜಾಸ್ತಿ ವ್ಯೂಸ್ ಆದಾಗ ಜಾಸ್ತಿ ಇನ್ಕಮ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಮೊನಿಟೈಸ್ ಆಗಲಿಕ್ಕೆ ಒಂದು ರೀಸನ್ ಯಾವುದಪ್ಪ ಅಂದರೆ, ಒಂದು ವೀಡಿಯೋ ವೈರಲ್ ಆಗಿತ್ತು ನಂದು, 2 ವೀಡಿಯೋ ವೈರಲ್ ಆಗಿತ್ತು. ಸೊ ಹಾಗಾಗಿ ಒಂದು ಶಿವದೂತಗಳಿಗೆ ಅದೆಲ್ಲ ಮಾಡಿದ್ದೆ ಅಲ್ವಾ. ಸೊ ಅದೆಲ್ಲ ತುಂಬ ವೈರಲ್ ಆಗಿತ್ತು. ಹಾಗಾಗಿ ನಂದು ಮೊನಿಟೈಸ್ ಆಗಿ ಯೂಟ್ಯೂಬ್ ಪೇಮೆಂಟ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿ ಈಗ ಸದ್ಯಕ್ಕೆ ಬಂದಿದೆ. ಎಷ್ಟು ಅಂತ ನಾನು ಹೇಳ್ತೇನೆ. ಅದಕ್ಕೆ ಮುನ್ನ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡು, ತುಂಬ ಜನ ಹೇಳಿದರು, ನಿಂಗೇನು ಯೂಟ್ಯೂಬ್ ವಿಡಿಯೋ ಮಾಡೋದು ಹಾಕೋದು ಅಷ್ಟೇ ಅಂತ. ಬಟ್ ನಿಮಗೆ ಗೊತ್ತಿದೆ, ಓಕೆ, ಯೂಟ್ಯೂಬರ್ಸ್ಗೆ ಗೊತ್ತಿರ್ಬೋದು, ಆದರೆ ತುಂಬ ಜನ ವ್ಯೂವರ್ಸ್ಗೆ ಗೊತ್ತಿರಲಿಕ್ಕಿಲ್ಲ. ಯೂಟ್ಯೂಬಲ್ಲಿ ನಾವೀಗ ವಿಡಿಯೋ ಮಾಡ್ತೇವೆ, ನೆಕ್ಸ್ಟ್ ಎಡಿಟ್ ಮಾಡಬೇಕು, ಅದಕ್ಕೆ ತಮ್ಲೈನ್ ತುಂಬ ಕಡಿಮೆ ಹಾಕೋದು. ಆದರೆ ಮೊದಲೆಲ್ಲ ಹಾಕ್ತಿದ್ದೆ, ಈಗ ಸ್ವಲ್ಪ ಡೈಲಿ ಬ್ಲಾಗ್ ಆಗಿರೋದ್ರಿಂದ ಹಾಕೋದು ಕಡಿಮೆ. ತಮ್ಲೈನ್ ಆಗಬೇಕು, ಅದಕ್ಕೆ ಮ್ಯೂಸಿಕ್, ಕಾಪಿರೈಟ್, ವಿದೌಟ್ ಕಾಪಿರೈಟ್ ಮ್ಯೂಸಿಕ್. ಈಗ ನಾನು ಮ್ಯೂಸಿಕ್ ಹಾಕೋದನ್ನೇ ಬಿಟ್ಬಿಟ್ಟಿದ್ದೇನೆ, ಕಾಪಿರೈಟ್ ಬಂದು. ಸೊ ಹೀಗೆಲ್ಲ ತುಂಬ ಇರುತ್ತೆ.
ಅದನ್ನೆಲ್ಲ ಮತ್ತೆ ಕೆಲವೊಂದು ಎಡಿಟ್ ಮಾಡುವಾಗ ಬ್ಯಾಡ್ ಏನಾದರೂ ಇದ್ರೆ ಅದನ್ನ ಡಿಲೀಟ್ ಮಾಡ್ಬೇಕು, ಕಟ್ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಮತ್ತೆ ವ್ಲಾಗ್ ಮಾಡುವಾಗ ಕೆಲವರು ಹೇಳ್ತಾರೆ, ನಾನ್ ಬರೋದಿಲ್ಲ, ನನ್ನನ್ನ ನಿನ್ನೆಲ್ಲ ವ್ಲಾಗ್ ಅಲ್ಲಿ ಹಾಕಿದ್ರೆ ಜಾಗ್ರತೆ ಹಾಗೆಲ್ಲ ಬೆದರಿಕೆ ಇರ್ತದೆ. ಬೆದರಿಕೆ ಅಂತಲ್ಲ, ಅವರಿಗೆ ವಿಡಿಯೋಗೆ ಬರ್ಲಿಕ್ಕೆ ಇಷ್ಟ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲ ಇರ್ತದೆ. ಆಗ ಸ್ವಲ್ಪ ಆಗೋದು, ಇವರು ಹೀಗೆ ಹೇಳಿದ್ರಲ್ವಾ ಅಂತ ಸ್ವಲ್ಪ ಅಪ್ಸೆಟ್ ಆಗೋದು, ಈ ತರ ತುಂಬಾ ಇರುತ್ತೆ. ತುಂಬಾ ಜನ ಹೇಳಿದ್ರು ಕೂಡ, ನಿಂಗೆ ಯಾಕೆ ಇದೆಲ್ಲ ಬೇಕಾ, ಹಾಗೆ ಹೀಗೆ ನಮ್ಮನ್ನು ವ್ಲಾಗ್ ಅಲ್ಲಿ ಹಾಕ್ಬೇಡ ಅಂತ. ಬಟ್ ಈಗ ಅವರೇ ವ್ಲಾಗಿಗೆ ಬರ್ತಾ ಇದ್ದಾರೆ, ಅದು ತುಂಬಾ ಖುಷಿ ಆಗ್ತಾ ಉಂಟು. ಫಸ್ಟಿಗೆ ಯಾರು ಆ, ನಾನು ವ್ಲಾಗ್ ಎಲ್ಲ ಮೊಬೈಲ್ ಇಟ್ಕೊಂಡು ಹೋಗುವಾಗ ನಾನ್ ಬೇಡ, ಯಾಕೆ ಆಗ ನನಗೆ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ, ಪ್ಲಸ್ ವ್ಯೂವರ್ಸ್ ಇರಲಿಲ್ಲ. ಬಟ್ ಈಗ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸಪೋರ್ಟ್ ಮಾಡುವವರಿದ್ದಾರೆ. ನನಗೆ ತುಂಬಾ ಖುಷಿ ಆದದ್ದು ಏನು ಅಂತ ಹೇಳಿದ್ರೆ, ಅದೇ ನಮ್ಮ ಕಮೆಂಟ್ ಅಲ್ಲಿ ನನಗೆ ಪ್ರತಿ ಸಲ ಕಮೆಂಟ್ ಮಾಡ್ತಾರೆ. ಅವ್ರ ಹೆಸರೇನಪ್ಪ, ಹೇಮಾ ಸುರೇಶ್, ಹೇಮಾ ಸುರೇಶ್ ಏನೋ ಉಂಟು ಹೆಸರು. ಸೊ ಅವರು ನನಗೆ ಪ್ರತಿ ಸಲ ಕಮೆಂಟ್ ಮಾಡ್ತಾ ಇರ್ತಾರಲ್ವ. ಸೊ ಮೊನ್ನೆ ನನಗೆ ಪುತ್ತೂರಲ್ಲಿ ಸಿಕ್ಕಿದ್ರು ಅವರು. ನಾನು ಕೆಲಸ ನ್ಯೂಸ್ ಓದಲಿಕ್ಕೆ ಅಂತ ಹೋಗಿದ್ನ. ಸೊ ಅಲ್ಲಿ ನನಗೆ ಸಿಕ್ಕಿದ್ರು. ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ನನಗೆ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು. ನಾನು ತುಂಬಾ ದಿನದಿಂದ ಅನ್ಕೊಂಡಿದ್ದೆ, ನಾನು ಮೆಚ್ಚಿ ಜಾತ್ರೆಗೆ ಸಮೇತ ಬಂದಿದ್ದೆ, ನಿಮ್ಮ ಊರಿನ ಜಾತ್ರೆಗೆ ಸಮೇತ ಬಂದಿದ್ದೆ. ಅಲ್ಲೂ ಕೂಡ ನನಗೆ ನಿಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ನಿಮ್ಮನ್ನು ನೋಡಿದ್ದೆ, ಬಟ್ ನೀವು ಅಲ್ಲಿ ಆಗ ರಶಲ್ಲಿ ಪಾಸ್ ಆಗಿ ಆಯ್ತು. ಇವತ್ತು ನಾನು ಅನ್ಕೊಂಡಿರ್ಲಿಲ್ಲ. ಅವ್ರ ಫೋಟೋ ಎಲ್ಲ ತಗೊಂಡಿದ್ರು, ಬಟ್ ನನ್ನ ಹತ್ರ ಇಲ್ಲ ಆ ಫೋಟೋ. ಅವ್ರ ಫೋಟೋ ಎಲ್ಲ ತಗೊಂಡಿದ್ರು, ಸ್ಟೇಟಸ್ ಹಾಕಿದ್ರು, ಏನೋ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಖುಷಿ ಆಯ್ತು ಗೊತ್ತಿಲ್ಲ. ಅದು ಅವರ ಖುಷಿ ನೋಡಿ ನನಗೆ ಖುಷಿನ ತಡ್ಕೊಳಿಕ್ ಆಗ್ತಿಲ್ಲ, ಅಷ್ಟು ಖುಷಿ ಆಯ್ತು ನನಗೆ. ಯಾಕಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ನನಗೆ ಫಸ್ಟ್ ಟೈಮ್ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿ ಅವರು ನನ್ನ ಬಗ್ಗೆ ಹೇಳಿ ಅಷ್ಟು ಖುಷಿ ಪಟ್ಕೊಂಡು ಸೆಲ್ಫಿ ಎಲ್ಲ ತೆಗೆದ್ರಲ್ಲ, ಅದು ನನಗೆ ಫಸ್ಟ್ ಟೈಮ್, ಫಸ್ಟ್ ಎಕ್ಸ್ಪೀರಿಯನ್ಸ್. ತುಂಬಾ ಜನ ನನಗೆ ಸಿಕ್ಕಿದ್ದಾರೆ, ಬೇರೆ ಜಾತ್ರೆಯಲ್ಲಿ ಆ ಥರ ಎಲ್ಲ ಇರ್ತಾರೆ, ನಿಮ್ಮ ವ್ಲಾಗ್ಸ್ ನೋಡ್ತೇನೆ ಅಂತ ಹೇಳಿದ್ರು. ಬಟ್ ಇಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಬಂದು ನನಗೆ ಖುಷಿ ಆಯ್ತು ನಿಮ್ಮನ್ನು ನೋಡಿ, ಸೆಲ್ಫಿ ತೆಗೆಯುವ ಹಾಗೆ ಅಂತ ಹೇಳಿದ್ರೆ ನನಗೆ ಇದು ಫಸ್ಟ್ ಟೈಮ್. ಹೇಮಾ ಸುರೇಶ್ ಅವರು ಕರೆಕ್ಟಾಗಿ ನೇಮ್ ಆಗಿರ್ಬೋದು, ನಾನು ಕಮೆಂಟ್ ನೋಡಿ ಹೇಳ್ಬೇಕಷ್ಟೇ. ಸೊ ಹೇಮಾ ಸುರೇಶ್ ಅನ್ಸುತ್ತೆ. ಸೊ ನನಗೆ ತುಂಬ ಖುಷಿ ಆಯಿತು ನಿಮ್ಮ ಮಾತು ಕೇಳಿ. ಮತ್ತು ನೀವು ನನಗೆ ಕೆಲವೊಂದು ಹೇಳಿದ್ರಿ, ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತ ಹೇಳಿದ್ರಿ, ಅಂದ್ಕೊಳ್ಬೇಡಿ ನೀವು ದಿನ ಮಾಡಿ ವ್ಲಾಗ್ಸ್ ಹಾಗೆ ಅಂತ. ನನಗೆ ಆ ಖುಷಿಯಲ್ಲಿ ವಿಡಿಯೋ ಮಾಡೋದನ್ನೇ ಮರ್ತು ಬಿಟ್ಟೆ. ನಾನಾಗ ವ್ಲಾಗ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಏನು ಬ್ಯಾಂಕಿಗೇನೋ ಹೋಗಿದ್ದೆ ನಾನು, ಇದು ಯೂಟ್ಯೂಬ್ ವಿಷಯವಾಗಿ ಬ್ಯಾಂಕಿಗೇನೋ ಹೋಗಿದ್ದೆ. ಸೊ ಆಗ ನನಗೆ ಎಲ್ಲಿ ಸಿಕ್ಕಿದ್ದು, ಎಲ್ಲಿ ಕರ್ನಾಟಕ ಬ್ಯಾಂಕ್ ಹತ್ರ ಪುತ್ತೂರು. ಸೊ ನನಗೆ ಈಗಲೂ ಅದೊಂದು ಏನಪ್ಪ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ, ಹೊಸ ಎಕ್ಸ್ಪೀರಿಯನ್ಸ್. ಅವರು ಅಯ್ಯೋ ನಾನಾ ಅಂತ ನಂಗೆ ಆಯಿತು ಆಗ ಆ ಟೈಮಲ್ಲಿ. ಸೊ ವ್ಲಾಗ್ಸ್ ನೋಡ್ತೇನೆ, ಮಗು ಚೆನ್ನಾಗಿದ್ದಾಳೆ, ಕ್ಯೂಟ್ ಇದ್ದಾಳೆ, ಹಾಗೆ ಹೀಗೆ ಅಂತ ಹೇಳುವಾಗ ಖುಷಿ ಆಯಿತು. ನಿಮ್ಮ ಅಮ್ಮಂದು ಕಾಮಿಡಿ ವಿಡಿಯೋ ಎಲ್ಲ ಖುಷಿ ಆಗ್ತದೆ ಅಂತ ಹೇಳಿದರು. ಸೊ ನೀವು ನನಗೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ನೀವು ವ್ಲಾಗ್ ನೋಡ್ತಿದ್ದೀರಿ ಅಂತೆಲ್ಲ ನನಗೆ ಗೊತ್ತಿದೆ, ಯಾಕಂತ ಹೇಳಿದ್ರೆ ಪ್ರತಿ ಸಲ ಕಮೆಂಟ್ ಬರ್ತಾ ಇರುತ್ತೆ ನಿಮ್ಮದು. ಸೊ ಥ್ಯಾಂಕ್ ಯು ಸೋ ಮಚ್ ಹೇಮಾ ಅವರೇ. ನಿಮ್ಮ ಮಾತು ಕೇಳಿ ಇನ್ನಷ್ಟು ನನಗೆ ಒಂದು ಇನ್ನಷ್ಟು ಎನರ್ಜಿ ಜಾಸ್ತಿ ಬಂತು. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಯೂಟ್ಯೂಬರ್ ಆದದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಮತ್ತೇನು, ಮತ್ತೇನಪ್ಪ, ಅಷ್ಟೇ ಅವರ ಬಗ್ಗೆ ಅಷ್ಟೇ. ಸೊ ಈ ಥರ ಎಲ್ಲ ಆಗೋದು ತುಂಬ ಖುಷಿ ಆಗುತ್ತೆ. ಅದೇ ಕೆಲವರು ಹೇಳ್ತಾರೆ ವ್ಲಾಗಲ್ಲೆಲ್ಲ ಬರುವಾಗ, ನಾನು ವ್ಲಾಗಲ್ಲಿ ಬರೋದಿಲ್ಲ ಹಾಗೆ ಹೀಗೆ ಅಂತ. ಆಗ ಸ್ವಲ್ಪ ಅಪ್ಸೆಟ್ ಆಗಿ ಆಗ್ತದೆ, ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ, ಅವ್ರ ಇದ್ರಲ್ಲಿ ಬೆಳೆದು ತೋರಿಸ್ಬೇಕು ಅಂತ. ಹಾಗೆ ನನಗೆ ಒಂದು ತಲೆಯಲ್ಲಿರುವಂಥದ್ದು. ಈಗ ಸದ್ಯಕ್ಕೆ 3800 ಚಿಲ್ಲರ್ ಆಯಿತಾ, 800 ಹತ್ರ 4000 ತನಕ ನಂದು ಸಬ್ಸ್ಕ್ರೈಬರ್ಸ್ ಆಗ್ತಾ ಬಂದಿದೆ. ಸಬ್ಸ್ಕ್ರೈಬರ್ಸ್ ಇಷ್ಟ ಆದದೇ ಒಂದು ಏನಂತ ಹೇಳಿದ್ರೆ, ನನ್ನದು ನಾನು ಇಷ್ಟೇ ಲೋಕಲ್ ಅಂದರೆ ಫಸ್ಟಿಗೆ ನಾನು ತುಳುವಲ್ಲಿ ಸ್ಟಾರ್ಟ್ ಮಾಡೋದಕ್ಕೂ ನಿಮಗೆ ಕೆಲವೊಂದು ಕ್ವಶನ್ ಇರ್ಬೋದು. ತುಳುವಲ್ಲಿ ಸ್ಟಾರ್ಟ್ ಮಾಡಿದರೆ ಮತ್ತೆ ಯಾಕೆ ಕನ್ನಡ ಕಂಟಿನ್ಯೂ ಮಾಡಿದ್ರಿ ಅಂತ. ಇಂಟೆನ್ಷನ್ ಇಷ್ಟೇ, ತುಳುವಲ್ಲಿ ಮಾಡೋದಿಲ್ಲ ಅಂತ ಅಲ್ಲ. ನಾನು ತುಳುವಲ್ಲೇ ಸ್ಟಾರ್ಟ್ ಮಾಡಿದ್ದು ಫಸ್ಟಿಗೆ. ನಾನು ಎಲ್ಲ ವ್ಲಾಗ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಅನ್ನು ಮಾತ್ರ ಕನ್ನಡದಲ್ಲಿ ಹೇಳ್ತಿದ್ದೆ. ನಾನು ಈ ಕನ್ನಡದಲ್ಲಿ ಆ್ಯಂಕರಿಂಗ್ ಮಾಡಿ ಮಾಡಿ ಉಂಟಲ್ವಾ, ಸೊ ಕನ್ನಡವೇ ಆಲ್ಮೋಸ್ಟ್ ಕರೆಕ್ಟಾಗಿ ಬರ್ತಾ ಇತ್ತು, ತುಳು ವರ್ಡ್ಸೇ ಸಿಗ್ತಿರ್ಲಿಲ್ಲ. ಮತ್ತು ತುಳುವಲ್ಲಿ ಕೂಡ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೆ. ಆದರೆ ನನಗೆ ನಾನೊಂದು ನೆಟ್ವರ್ಕ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಅದರಲ್ಲಿ ನನಗೆ ಆಲ್ಮೋಸ್ಟ್ ಮಡಿಕೇರಿಯವರನ್ನು ಪರಿಚಯ ಇದ್ದರು. ಮತ್ತು ನನ್ನ ದೊಡ್ಡಮ್ಮನ ಮನೆ ಮಡಿಕೇರಿ. ಆ ಕಡೆಯವರು ತುಂಬ ನನಗೆ ಕಾಂಟ್ಯಾಕ್ಟ್ ಇಲ್ಲ, ಅದು ಸಾಧಾರಣ ಒಂದು 250ರಿಂದ 300 ಕಾಂಟ್ಯಾಕ್ಟ್ ನನಗೆ ಮಡಿಕೇರಿಯವರಿದ್ದಾರೆ. ಅವರಿಗೆ ನಾನು ವ್ಲಾಗ್ಸ್ ಶೇರ್ ಮಾಡುವವರು ಹೇಳೋದು, ನನಗೆ ಅರ್ಥ ಆಗ್ತಿಲ್ಲ, ಪ್ಲೀಸ್ ಕನ್ನಡದಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಿ ಅಂತ. ತುಳುವಲ್ಲಿ ಹೇಳಿದಾಗೆಲ್ಲ ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಿದ್ರು. ಸೊ ಅವರಿಗೆ ಕೂಡ ರೀಚ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ನಾನು ಕನ್ನಡದಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಈಗ ಕನ್ನಡದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಜೊತೆಗೆ ಕನ್ನಡ ಮಾತ್ರ ಅಲ್ಲ, ಅದರಲ್ಲಿ ತುಳು ಕೂಡ ಇದ್ದೇ ಇರುತ್ತೆ. ಅಂದರೆ ನಾವು ಮನೆಯಲ್ಲಿ ಮಾತಾಡೋದು ತುಳು ಆಗಿರೋದ್ರಿಂದ ಅದರಲ್ಲಿ ತುಳು ಕೂಡ ಇದ್ದೇ ಇರುತ್ತೆ. ಸೊ ಇಷ್ಟು ಹೇಳಿಕ್ಕಿತ್ತು ನನಗೆ. ಮತ್ತೇನಂತ ಹೇಳಿದ್ರೆ, ನಾನು ಎಡಿಟ್ ಮಾಡೋದು ಇನ್ ಶಾರ್ಟಲ್ಲಿ, ಮತ್ತು ತಮ್ಲೈನ್ ಮಾಡೋದು ಏನಪ್ಪ ಅದು ಪಿಕ್ಸೆಲ್ ಆ್ಯಪ್ ಕೂಡ ಯೂಸ್ ಮಾಡ್ತೇನೆ, ಪಿಕ್ಸಾರ್ಟ್ ಕೂಡ ಯೂಸ್ ಮಾಡ್ತೇನೆ.
ಮತ್ತು ಕಾನ್ವಾ ಅಂತ, ಅದರಲ್ಲಿ ಕೊಲ್ಯಾಜ್ ಆಗಿರ್ತದೆ. ಸೊ ಅದರಲ್ಲೇ ರೆಡಿ ಇರ್ತದೆ ತಮ್ಲೈನ್, ಅದಕ್ಕೆ ಸ್ವಲ್ಪ ಪಿಕ್ ಸೇರಿಸಿದ್ರೆ ಆಯ್ತು ಅಷ್ಟೇ. ಮತ್ತೇನು, ಮ್ಯೂಸಿಕ್, ನಾನ್ ಕಾಪಿರೈಟ್ ಮ್ಯೂಸಿಕ್ ಕೆಲವೊಂದಿಷ್ಟು ಕಲೆಕ್ಟ್ ಮಾಡಿಕೊಂಡಿದ್ದಾನೆ, ಯೂಟ್ಯೂಬಲ್ಲಿ ಸಿಗ್ತದೆ. ನಾನ್ ಕಾಪಿರೈಟಿವ್ ಮ್ಯೂಸಿಕ್ ಅಂತ ಹಾಕಿದರೆ ಕೆಲವುದಕ್ಕೆ ಕಾಪಿರೈಟ್ ಇಲ್ಲ ಅಂತ ಹೇಳಿದ್ರೆ ಅದ್ರ ಕಾಪಿರೈಟ್ ಬರ್ತದೆ. ಸೊ ನೋಡಿಕೊಂಡು ಮ್ಯೂಸಿಕ್ ಎಲ್ಲ ಹಾಕಿ. ಮತ್ತೇನು, ಕೆಲವೊಂದು ಕ್ವಶನ್ಸ್ ಇತ್ತು, ಏನಪ್ಪ ಏನು, ಮತ್ತೆ ಅದೇ ಮನೆಯನ್ನು ತೋರಿಸಿ ಅಂತ ಹೇಳಿದ್ರಿ, ಮನೆಯನ್ನು ಆದಷ್ಟು ಬೇಗ ವಿಡಿಯೋದಲ್ಲಿ ತೋರಿಸ್ತೇನೆ, ಫುಲ್ ಮನೆಯನ್ನು ತೋರಿಸ್ತೇನೆ. ಮತ್ತೆ ಅಷ್ಟೇ, ಯೂಟ್ಯೂಬ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಕೇಳಿದಕ್ಕೆಲ್ಲ ಆನ್ಸರ್ ಮಾಡಿದ್ದೇನೆ ಅನ್ಕೊಳ್ತೇನೆ. ಅದೇ ಎಡಿಟ್ ಮಾಡೋದು ಇನ್ಶಾರ್ಟಲ್ಲಿ, ತಮ್ಲೈನ್ ಮಾಡೋದು ಪಿಕ್ಸಾರ್ಟ್ ಮತ್ತು ಅದೇ ಕಾನ್ವಾದಲ್ಲಿ. ಮತ್ತು ಮ್ಯೂಸಿಕ್ ಅದೇ ಯೂಟ್ಯೂಬಲ್ಲಿ ಕೂಡ ಸಿಗ್ತದೆ ನಿಮಗೆ ನಾನ್ ಕಾಪಿರೈಟ್ ಮ್ಯೂಸಿಕ್ಗಳು. ಯೂಟ್ಯೂಬಲ್ಲಿ ಕಾಪಿರೈಟ್ ಇಲ್ಲದ ಮ್ಯೂಸಿಕ್ಗಳು ಸಿಗುತ್ತೆ ನಿಮಗೆ, ಅವರ ಕಡೆಯಿಂದ ಸಿಗ್ತದೆ. ಮತ್ತು ನಾನು ಮೊಬೈಲ್ ಯೂಸ್ ಮಾಡೋದು ವಿವೋ V27, ಹೌದಲ್ವಾ? ಹಾಂ ಹೌದು, ವಿವೋ V27 ಮೊಬೈಲ್. ಸೊ ಒಂಥರ ಚೆನ್ನಾಗಿದೆ ಮೊಬೈಲ್, ನನಗೆ ಲಾಸ್ಟ್ ಇಯರ್ ನನ್ನ ಹಸ್ಬೆಂಡ್ ಆ್ಯನಿವರ್ಸರಿ ಗಿಫ್ಟ್ ಮಾಡಿರುವಂಥ ಮೊಬೈಲ್ ಇದು. ಮತ್ತು ಸ್ಟ್ಯಾಂಡ್ ನಾನು ಯೂಸ್ ಮಾಡ್ತೇನೆ, ಯಾವುದು ಡಿಜಿಟೆಕ್ ಎಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಓಕೆ, ಅದು ಯೂಸ್ ಮಾಡೋದು ಸ್ಟ್ಯಾಂಡ್. ಮತ್ತು ರಿಂಗ್ ಲೈಟ್ ಎಲ್ಲ ಯೂಸ್ ಮಾಡ್ತಿದ್ದೆ ಮೊದಲು, ಈಗ ರಿಂಗ್ ಲೈಟ್ ಹಾಳಾಗಿದೆ, ಉಂಟು ಆದರೆ ನಾನು ಯೂಸ್ ಮಾಡೋದು ಕಡಿಮೆ. ಮತ್ತೇನು ಎಲ್ಲ ನೆನಪು ಮಾಡಬೇಕು ಅಂತ ಅಂದ್ಕೊಳ್ಳೋದು, ಎಲ್ಲ ನೆನಪೇ ಆಗ್ತಾ ಇಲ್ಲ. ಸೊ ಇಷ್ಟು. ಮತ್ತು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅಂತ ಹೇಳ್ತೇನೆ, ಹೇಳಬೇಕಾ? ನನಗೆ ಖುಷಿಯಲ್ಲಿ ಇದು ಮಾಡ್ಕೊಳಕ್ಕೆ ಆಗ್ತಿಲ್ಲ. ಫಸ್ಟ್ ನನಗೆ ನಾನು ವರ್ಕ್ ಮಾಡುವಾಗ ಫಸ್ಟ್ ನನಗೆ ಇನ್ಕಮ್ ಸಿಕ್ಕಿದೆ ಎಷ್ಟು ಗೊತ್ತುಂಟ? 6,000 ರೂಪಾಯಿ. ಖುಷಿ ಇತ್ತು. ಮಗಳು ಎದ್ದೇಳ್ತಿದ್ದಾಳೆ, ಹಾಗಾಗಿ ಫಸ್ಟ್ ನನಗೆ ಸಿಕ್ಕಿದ್ದು 6,000 ರೂಪಾಯಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಆನಂತರ ಪ್ಲಸ್ 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 ಡಬಲ್ ಎಲ್ಲ ಆಗ್ತಾ ಹೋಯಿತು. ಈಗ ಯೂಟ್ಯೂಬಲ್ಲಿ ಫಸ್ಟ್ ಇನ್ಕಮ್ಮೇ ಎಷ್ಟು ಸಿಕ್ಕಿದಾಗ ತುಂಬ ಖುಷಿ ಆಯ್ತು ನನಗೆ. ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆ, ನೀವು ಹೇಳ್ಬೋದು, ಇದು ಪ್ರತಿಯೊಬ್ಬರು ಕೂಡ ಯೂಟ್ಯೂಬರ್ಸ್ ಹೇಳ್ತಾರೆ, ನೀವು ಕರೆಕ್ಟಾಗಿ ಇನ್ಕಮ್ ಹೇಳೋದಿಲ್ಲ ಅಂತ. ನಾನು ಆದರೆ ಹೇಳ್ತೇನೆ, ಒಂದು ಎಷ್ಟು ಅಂತ ಹೇಳಿದರೆ, ಯೂಟ್ಯೂಬಲ್ಲಿ ರೂಲ್ಸ್ ಇದೆ, ಕರೆಕ್ಟಾಗಿ ಹೇಳಬಾರ್ದು ಅಂತ, ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತ ಹೇಳಬಾರ್ದು ಅಂತ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಇನ್ಕಮನ್ನು ಹೀಗೆ ಹೇಳ್ತೇನೆ. ಸಾಧಾರಣ 1.5 ಗ್ರಾಮ್ ಚಿನ್ನ ತಗೊಳ್ಬೋದು. ಓಕೆ, 1.5 ಇಂದ 1.25 ಗ್ರಾಮ್ ಚಿನ್ನ ತಗೊಳ್ಬೋದು. 1.5 ಗ್ರಾಮ್ ಚಿನ್ನ ತಗೊಳ್ಬೋದು. ಸೊ ಇಷ್ಟು ಇನ್ಕಮ್ ಬಂದಿದೆ, ತುಂಬ ಖುಷಿ ಇದೆ. ಸಣ್ಣ ಇನ್ಕಮ್ ಆಗಿರ್ಬೋದು, ಬಟ್ 1.5 ವರ್ಷದ ಪರಿಶ್ರಮ. ಒಂದು ತಿಂಗಳಿಗೆ ಸ್ಯಾಲ್ರಿ ತಗೊಳ್ಳುವಾಗ ಖುಷಿ ಆಗ್ತದೆಲ್ಲ ಗೊತ್ತಿಲ್ಲ, ಆದರೆ ಇದು 1.5 ವರ್ಷದ ಪರಿಶ್ರಮ. ಹಾಗಾಗಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಉಂಟು. ಇನ್ನು ಮಂತ್ಲಿ ಬರ್ತದ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಅದು ಹೇಗೆ ಡಾಲರ್ ಕಂಪ್ಲೀಟ್ ಆದಾಗೆ ಅಲ್ವಾ ಸಿಗೋದು. $100 ಕಂಪ್ಲೀಟ್ ಆದರೆ ಮಾತ್ರ ಸಿಗೋದು. ಲಾಸ್ಟ್ ಮಂತೇ ಬರಬೇಕಿತ್ತು, ಬಟ್ ಅದಕ್ಕೆಲ್ಲ ಕೆಲವೊಂದು ಫಿಲ್ ಮಾಡಲಿಕ್ಕಿತ್ತು ಅಂತ ಹೇಳಿ ಈ ಮಂತಿಂದ ಯೂಟ್ಯೂಬ್ ಇನ್ಕಮ್ ಸ್ಟಾರ್ಟ್ ಆಗಿದೆ. ಸೊ ಮೆಸೇಜ್ ಬಂದಿದೆ. ಮತ್ತು ತುಂಬ ಜನ, ನಾನು ಹೇಳಿದೆ ನಾನು ಯೂಟ್ಯೂಬ್ ಇನ್ಕಮ್ ಬರ್ತದೆ ಎಷ್ಟು ಅಂತ ಕೇಳಿದಾಗ ಕೆಲವರಿಗೆ ಹೇಳಿರಲಿಲ್ಲ, ಸಾರಿ, ಯಾಕಂತಂದರೆ ಯೂಟ್ಯೂಬ್ ವಿಡಿಯೋದಲ್ಲೇ ಹೇಳುವ ಅಂತ ಹೇಳಿರಲಿಲ್ಲ. ಸೊ ಇಷ್ಟು ಹೇಳಲಿಕ್ಕಿತ್ತು. ಏನಾದರೂ ಕೇಳಬೇಕು ಅಂತ ಇದ್ದರೆ ಕಮೆಂಟಲ್ಲಿ ಹೇಳಿ. ಮತ್ತು ಯಾರಿಗಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಏನಾದರೂ ಐಡಿಯಾ ಉಂಟಾ ಅಂತ ಏನಾದರೂ ಇದ್ದರೂ ಕೂಡ ಕಮೆಂಟಲ್ಲಿ ಹೇಳಿ, ಅಥವಾ ಇನ್ಸ್ಟಾಗ್ರಾಮ್ ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ನನಗೆ ಮೆಸೇಜ್ ಹಾಕಿ. ನಿಮಗೆ ಏನು ಸಪೋರ್ಟ್ ಬೇಕಿದ್ರೂ ನನ್ನ ಕಡೆಯಿಂದ ಖಂಡಿತ ಸಪೋರ್ಟ್ ಸಿಗುತ್ತೆ, ಹೊಸ ಯೂಟ್ಯೂಬರ್ಸಿಗೆ ಅಥವಾ ಇದ್ದ ಯೂಟ್ಯೂಬರ್ಸಿಗೆ ಕೂಡ ಆಗಿವೆ. ಹಾಗಂತ ನನಗೆ ಎಲ್ಲ ಗೊತ್ತಿದೆ ಅಂತಲ್ಲ, ಏನು ಗೊತ್ತಿದೆಯೋ ಅಷ್ಟನ್ನು ನಿಮ್ಮ ಹತ್ರ ಹೇಳ್ಕೊಳ್ತೇನೆ. ತುಂಬ ಜನ ನನ್ನ ಹತ್ರ ಕೇಳಿದ್ದಾರೆ ಕೂಡ, ಇದು ಮೊನಿಟೈಸ್ ಮಾಡೋದು ಹೇಗೆ, ಎಷ್ಟು ವ್ಯೂಸ್ ಆಗಬೇಕು ಹಾಗೆ ಅಂತ ಕೇಳ್ತಾರೆ. ಸೊ ನನಗೆ ಗೊತ್ತಿದ್ದಷ್ಟು ಮಾಹಿತಿ ನಾನು ಕೊಟ್ಟಿದ್ದೇನೆ. ಸೊ ಹಾಗೆ ಯಾರಿಗಾದರೂ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಏನಾದರೂ ಐಡಿಯಾ ಉಂಟಾ ಹಾಗೆ ಇದ್ದರೆ ನನಗೆ ಕೇಳಿ, ನಾನು ಖಂಡಿತ ಹೇಳ್ತೇನೆ. ಕಮೆಂಟಲ್ಲಿ ಹೇಳಿದರೂ ಕೂಡ ನಾನು ನಿಮ್ಮನ್ನು ಏನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಕಮೆಂಟಲ್ಲಿ ಹೇಳಿದರೆ ಕಮೆಂಟಲ್ಲಿ ಹೇಳಿ. ಮತ್ತು ನನಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲ ಇನ್ಸ್ಟಾಗ್ರಾಮ್, ಸೊ ಅಲ್ಲಿಗೆ ಬನ್ನಿ. ಮತ್ತು ನನ್ನ ಡಿಸ್ಕ್ರಿಪ್ಷನಲ್ಲಿ ನಂದು ಬಿಸ್ನೆಸ್ ನಂಬರ್ ಕೂಡ ಉಂಟು, ನಾನು ಅಮ್ಮ ನ್ಯಾಚುರಲ್ ಹೇರ್ ಆಯಿಲಿಗೆ ಹಾಕಿದ್ದೆ. ಸೊ ಅದು ಕೂಡ ಉಂಟು, ಅದರಲ್ಲಿ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಿ ಅಷ್ಟೇ. ಮತ್ತು ಇಷ್ಟು ನನಗೆ ಹೇಳಲಿಕ್ಕಿತ್ತು. ಸೊ ಯೂಟ್ಯೂಬ್ ಪೇಮೆಂಟ್ ಹೇಳಿದೆ ಅಲ್ವಾ, 1.5 ಗ್ರಾಮ್ ಚಿನ್ನ ತಗೊಳ್ಬೋದು. ಸೊ ಅಷ್ಟು ಯೂಟ್ಯೂಬ್ ಇನ್ಕಮ್ ಬಂದಿದೆ ನನಗೆ, ಫಸ್ಟ್ ಇನ್ಕಮ್. ಸೊ ಇದಕ್ಕೆಲ್ಲ ಕಾರಣಕರ್ತರು ನೀವು. ಸೊ ನಿಮ್ಮಿಂದಾಗಿ ನೀವೇನು ನೋಡ್ತೀರಾ ವ್ಯೂಸ್ ಆಗ್ತದೆ, ಸೊ ಅದರ ಮೇಲೆ ನಮಗೆ ಇನ್ಕಮ್ ಬರುವಂಥದ್ದು. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕ್ವೆಶನನ್ನು ಇನ್ನೂ ಇದೆ ಅಲ್ಲ, ನಾಳೆ ನಾಡಿದ್ದು, ಸೊ ಕ್ವೆಶನ್ ಕೇಳ್ತಾನೆ. ಸೊ ವ್ಲಾಗ್ ನೋಡ್ತಾ ಇರಿ.
ನನಗೇನು ಯೂಟ್ಯೂಬ್ ಇನ್ಕಮ್ ಬರ್ತಾ ಉಂಟು, ಸೊ ಅದರಲ್ಲಿ ನಾನು ಕೂಡ ನಿಮಗೆ ಗಿಫ್ಟ್ ಕೊಡ್ತೇನೆ, ಅಂದರೆ ವಾರಕ್ಕೊಂದು ಗಿಫ್ಟ್ ಅಂತ. ಸೊ ನಾನು ಮಾತ್ರ ಹಣ ಪಡ್ಕೊಂಡ್ರೆ ಹೇಗೆ? ಸೊ ನಿಮ್ಮಿಂದಾಗಿ ಸಿಗಿರೋದ್ರಿಂದ ನಿಮ್ಗೆ ಏನಾದರೂ ಕೊಡುವ ಅಂತ. ದೊಡ್ಡ ದೊಡ್ಡ ಗಿಫ್ಟ್ ಅಲ್ಲ, ಸಣ್ಣ ಗಿಫ್ಟ್. ಕ್ವೆಶ್ಚನ್ಗೆ ಆನ್ಸರ್ ಮಾಡೋದು, ಗಿಫ್ಟ್ ಪಡ್ಕೊಳ್ಳೋದು ಅಷ್ಟೇ. ಸೊ ಹಾಗೇನೆ ಯೂಟ್ಯೂಬ್ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟಿಗೆ, ಮತ್ತು ಅಷ್ಟು ಪ್ರೀತಿ ಇಟ್ಕೊಂಡು ವೀಡಿಯೋಸ್ ನೋಡ್ತೀರಾ. ಮತ್ತು ತುಂಬ ಜನ ಹೇಳಿದರು, ನೆಗೆಟಿವ್ಸ್ ತುಂಬ ಇತ್ತು, ಬಟ್ ನಾನು ಪಾಸಿಟಿವನ್ನು ಮಾತ್ರ ತಗೊಂಡಿದ್ದೇನೆ. ನೆಗೆಟಿವ್ ಕಮೆಂಟ್ಸ್ ಇತ್ತು, ನಾನು ಯಾವುದು ಪಾಸಿಟಿವ್ ಬೇಕು ಅದನ್ನು ಮಾತ್ರ. ನಾನು ನೆಗೆಟಿವ್ ಕಮೆಂಟ್ಸನ್ನು ಯಾವತ್ತೂ ಇಟ್ಕೊಳ್ಳೋದಿಲ್ಲ, ಡಿಲೀಟ್ ಮಾಡಿಬಿಡ್ತೇನೆ. ನನಗೆ ಅದು ಇಟ್ಕೊಂಡು ಅಭ್ಯಾಸ ಇಲ್ಲ, ಯಾಕಂತ ಹೇಳಿದರೆ ಬೇಡ. ನನಗೆ ಆ ಕಮೆಂಟ್ ನೋಡಿದರೆ ಮತ್ತೆ ಅದು ನಾನು ಅಪ್ಸೆಟ್ ಆಗಲಿಕ್ಕಾಯ್ತು. ಸೊ ನಾನು ಅದನ್ನು ಇಟ್ಕೊಳ್ಳೋದಿಲ್ಲ, ಇಮಿಡಿಯೇಟಾಗಿ ಡಿಲೀಟ್ ಮಾಡಿಬಿಡ್ತೇನೆ. ಸೊ ಇಷ್ಟು ಹೇಳಲಿಕ್ಕಿತ್ತು ನನಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.